ಮಂಗಳೂರು ನಗರದಲ್ಲಿ ಜುಲೈ 1ರಿಂದ ಸೀಮಿತ ಸಂಖ್ಯೆಯಲ್ಲಿ ಸಿಟಿ ಬಸ್ ಸಂಚಾರವು ಆರಂಭವಾಗಲಿದ್ದು, ಇನ್ನು ಮುಂದೆ ಸಿಟಿ ಬಸ್ಗಳು ಹ್ಯಾಮಿಲ್ಟನ್ ವೃತ್ತದಿಂದ ರಾವ್ ಅಂಡ್ ರಾವ್ ವೃತ್ತ ರಸ್ತೆಯಲ್ಲಿ ನಿಲ್ಲುವುದಿಲ್ಲ. ಬದಲಾಗಿ ಎಲ್ಲ ಸಿಟಿ ಬಸ್ಗಳು ಸರ್ವಿಸ್ ಬಸ್ ನಿಲ್ದಾಣಕ್ಕೆ ಬಂದು ನಿಲ್ಲಲಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಸ್ ಮಾಲಕರ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ. ಈ ಹಿಂದೆ ಜಿಲ್ಲೆಯೊಳಗೆ ಹಾಗೂ ಅಂತರ್ ಜಿಲ್ಲೆಗೆ ಪ್ರಯಾಣಿಸುವ ಖಾಸಗಿ ಬಸ್ಗಳು ಮತ್ತು ಕೆಎಸ್ಆರ್ಟಿಸಿ ಬಸ್ಗಳನ್ನು ಸ್ಟೇಟ್ ಬ್ಯಾಂಕಿನ ಬಸ್ ನಿಲ್ದಾಣದ ಒಳಗೆ ಅನುಮತಿಸಲಾಗಿತ್ತು. ಆದರೆ ಸಿಟಿ ಬಸ್ಗಳು ಬಸ್ ನಿಲ್ದಾಣಕ್ಕೆ ಪ್ರವೇಶಿಸುತ್ತಿರಲಿಲ್ಲ. ಈ ಕುರಿತು ಸಹಾಯಕ ಪೊಲೀಸ್ ಆಯುಕ್ತ ನಟರಾಜ್ ಅವರು ಮಾತನಾಡಿ, ಈ ಮೊದಲು ನಗರದ ಬಸ್ಗಳನ್ನು ಹ್ಯಾಮಿಲ್ಟನ್ ಮತ್ತು ರಾವ್ ಸರ್ಕಲ್ ರಸ್ತೆ ಬದಿಯಲ್ಲಿರುವ ಬಸ್ ನಿಲ್ದಾಣದ ಹೊರಗೆ ನಿಲ್ಲಿಸಲಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದರಿಂದ ಮುಂಬರುವ ದಿನಗಳಲ್ಲಿ ಸಿಟಿ ಬಸ್ಗಳನ್ನು ಬಸ್ ನಿಲ್ದಾಣದೊಳಗೆ ನಿಲ್ಲಿಸಲಾಗುತ್ತಿದೆ. ಇದರಿಂದ ಸಾರ್ವಜನಿಕರಿಗೆ ಸಹಕಾರಿಯಾಗಲಿದೆ ಎಂದಿದ್ದಾರೆ. ಏನು ನಿಮ್ಮ ರೂಟ್ ಬಸ್ ಇದೆ ಅಲ್ಲ, ಆ ರೋಡ್ ಮೇಲೆ ನಿಲ್ಲಿಸಬಾರ್ದು. ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರೇನಿದೆ ಬಸ್ ಸ್ಟ್ಯಾಂಡ್ ಒಳಗೆ ಸ್ಥಳಾವಕಾಶ ಕಲ್ಪಿಸಿಕೊಂಡು ಮಾಡಬೇಕಂತ ರೋಡ್ ಮೇಲೆ ಇನ್ಮೇಲೆ ಯಾರು ನಿಲ್ಲಿಸಬಾರ್ದು. ಯಾಕಂದರೆ ಪ್ರಯಾಣಿಕರಿಗೆ ಆ ರೂಟ್ ಬಸ್ಸಲ್ಲಿ ಬಂದವರು ಮತ್ತೆ ಇಲ್ಲಿ ಸರ್ವಿಸ್ ಬಸ್ಸಿಗೆ ಹೋಗಲಿಕ್ಕೆ ಮತ್ತೆ ಲಾಂಗ್ ಬಸ್ ಹೋಗಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ. ಒಂದೇ ಕಡೆ ಇರುತ್ತಲ್ಲ ಈಗ ಒಂದೇ ಕಡೆ ಇದ್ದರೆ ಒಳ್ಳೆಯದು. ಅವ್ನು ಬ್ಯಾಗ್ ಹೊತ್ಕೊಂಡು ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿ ಬರೋದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನೀವು ಏನಿದೆ ಅದು ಮೊದಲಿಂದ ನೀವು ಸರ್ವಿಸ್ ಬಸ್ ಇದೆಯಲ್ಲ ಅದು ಅಲ್ಲಿರಬೇಕು. ಕಾಂಟ್ರಾಕ್ಟ್ ಗ್ಯಾರೇಜ್ ಬಸ್ಗಳು ಈ ಕಡೆ ನಿಮ್ಮ ಏನಿದೆ CC ಕ್ಯಾಮರಾ ಟವರ್ಗೆಲ್ಲ ಅದ್ರ ಲೈನಲ್ಲಿ ಇಸ್ಬೇಕು. ಅದಾದಮೇಲೆ ನಿಮ್ಮದು ರೂಟ್ ಬಸ್ ಸಿಟಿ ಬಸ್ ಎಲ್ಲ ಇಲ್ಲೇ ಬರಬೇಕು. ಉಳಿದ ಜಾಗ ಮೊದಲಿಂದ ಅವರು ಯಾರೋ ಟೆಂಪೋದಲ್ಲಿ ನಿಲ್ಸ್ಕೊಳ್ತಾರಲ್ಲ ಅವರಿಗೆ ಮೊದಲಿಂದ ನಾವು ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಅವ್ರಿಗೆ ಇಲ್ಲಿ ಮಾತ್ರ ನೇರಕ್ಕೆ ಅವರಿಗೆ ಅಲ್ಲಿ ಉಳಿದಂತೆ ನೀವು ರೂಟ್ ಬಸ್ಗಳು ಇಲ್ಲೇ ಹೋಗಬೇಕು. ಇಲ್ಲಿಂದ ಹಿಡಿದು ಒಂದು ಎಲ್ ಜಂಕ್ಷನ್ ಹೋಗಬೇಕು. ಬೇರೆ ಕಡೆ ಎಲ್ಲೂ ಬಸ್ಗಳು ನಿಲ್ಲಿಸಬಾರ್ದು. ಅವ್ರು 30 ನಿಮಿಷ ಮುಂಚೆ ಗಾಡಿ ಬಸ್ ಸ್ಟ್ಯಾಂಡಿಗೆ ಬರಬೇಕು. ಅವ ಬೆಳಿಗ್ಗೆ ಬಂದು ಸಂಜೆವರೆಗೆ ರಿಪೇರಿ ಮಾಡ್ಕೊಳ್ತಾ ಸಂಜೆ 4 ಗಂಟೆಗೆ ಹೊಡೆದಲ್ಲ ಅದನ್ನು ಅವನು ಬೇರೆ ಕಡೆ ಅವ್ನು ಗ್ಯಾರೇಜ್ ಇಲ್ಲಿ ಹೋದ್ರೆ ಗೊತ್ತಿಲ್ಲ. ಅವ್ರು ಬೇರೆ ಅವ್ರು ಆಪರೇಟ್ ವ್ಯವಸ್ಥೆ ಮಾಡ್ಕೊಳ್ಬೇಕು. ಈಗ ಒಂದು ಅದಕ್ಕೋಸ್ಕರ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಆ ಗೇಟಲ್ಲಿ ನಾವು ಟೈಮ್ ಕೊಟ್ಟು ಆ ರೂಟು ಟೈಮಿಂಗ್ಸ್ ಎಲ್ಲ ಕೊಟ್ಬಿಟ್ಟು ನಮ್ಮ ಪೊಲೀಸ್ ಕಳಿಸ್ತೀವಿ. ಒಂದು ವಾರ ಮಾಡುವ. ಆಮೇಲೆ ಮತ್ತೆ ನಾವು ವ್ಯತ್ಯಾಸ ಇದ್ದರೆ ನಾವು ಮತ್ತೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. 30 ನಿಮಿಷ ಮುಂಚೆ ಬಂದರೆ ಸರ್ ಸಾಕಲ್ಲ. 30 ನಿಮಿಷ ಅರ್ಧ ಗಂಟೆ ಮುಂಚೆ ಬಂದರೆ ಸಾಕು ಬಸ್ ಸ್ಟ್ಯಾಂಡಿಗೆ. ಆಯ್ತಾ? ನಮಗೆ ಈಗ ಎಂಟ್ರಿ ಅಲ್ಲಿಂದ ಎಂಟ್ರಿ ಆ ಕಡೆ ಬರಲಿ. ಬೇಡ ನೀವು ಆ ಎಂಟ್ರಿ ಬಂದು ಬಂದಲ್ಲ ರಾವ್ ಅಂಡ್ ಸರ್ಕಲ್ ಮುಖಾಂತರವಾಗಿ ನೀವು ಒಳಗೆ ಬಂದ್ಬೇಡಿ. ಸರಿ ಆಯ್ತು, ನಿಮ್ಗೆ ಈಸಿ ಆಗ್ತದೆ. ಕರೆಕ್ಟ್ ಇಲ್ಲ ಸರ್ ಅಲ್ಲಿ ಇಲ್ಲಿ ಈ ಬಸ್ ನಾಳೆ ನೀವು ರೂಟ್ ಬಸ್ ಎಲ್ಲವೂ ಕೂಡ ನೀವು ದಯವಿಟ್ಟು ಈ ಪ್ರೈವೇಟ್ ಬಸ್ ಒಳಗೆ ಒಂದೇ ಕಡೆ 3 ಕ್ಯಾಟಗರಿಯ ವೆಹಿಕಲ್ಸ್